ಪಾತ್ರ ಉಂಟು ಬಲೆ ಪಾತ್ರ ಪಾತ್ರ ಉಂಟು ಬಲೆ ಸಮಾಧಾನ ಅವ ಅಭಿಷೇಕ ಹೊಟ್ಟೆ ಹಾಕಿದ್ದೀರಾ ಗಾಡಿ ಏನು ಮನು ಗಾಡಿ ಇದು ಹಾಕಿಲ್ಲ ಅವ್ಳು ಬೆತ್ತದ ಅಪ್ಪನ ಕೆಲವರು ಇರ್ತೀರ ಮಲ್ಲ ಮಂಡಿಲಿ ಬರೋಡತ್ತ పోతాండి ಪೊಲೀಸರು పూర అమృతారు చనిపోతున్నదా అమృత చనిపోయి బొక్కపోయి బొక్కన మూడు రాపను పెట్టిదులేరుదా ద్వారా రంచింది
ದೇವರುಗಳನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತ ಧರ್ಮ ಜಾಗೃತಿಯ ಈ ಒಂದು ವಿಶೇಷವಾದಂಥ ಸಮಾವೇಶದಲ್ಲಿ ನಾವೆಲ್ಲಿದ್ದೇವೆ. ದೇವಣ್ಣ ಮೊದಲ ಮಾರ್ಗದರ್ಶಕರಾದಂಥ ಬ್ರಿಜೇಶ್ ಡಾಕ್ಟರ್ ಬ್ರಿಜೇಶ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಶ್ರೀ ಸತೀಶ್ ಕುಮಾರ್ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಕ್ಷೇತ್ರದ ನಮ್ಮ ದಕ್ಷಿಣ ಕನ್ನಡ ಹಾಗೆ ಹಿರಿಯ ಶಾಸಕರಾದಂಥ ರಾಜೇಶ್ ನಾಯ್ಕರು ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ವೇದವಾಸ ಕಾಮಂತರವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೂಡುಬಿದಿರೆಯ ಶಾಸಕರಾದಂಥ ಅಮರನಾಥ್ ಪಟೇಲ್ ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಿದ್ದೇನೆ. ಈ ಹಾಗೆ ನಮ್ಮ ಮಾರ್ಗದರ್ಶಕರು ನಮಗೆಲ್ಲ ಹಿರಿಯರಾದಂಥ MLC ಆದಂಥ ಪ್ರತಾಪ್ ಸಿಂಗ್ ನಾಯ್ಕರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸದಸ್ಯರಾದಂಥ ನಮ್ಮ ಮಾರ್ಗದರ್ಶಕರಾದಂಥ ಮಾಜಿ ಶಾಸಕರು ನಮ್ಮ ಮಾರ್ಗದರ್ಶಕರಾದಂಥ ಸಂಜೀವಣ್ಣನನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. SCDC ನಿರ್ದೇಶಕರಾದಂಥ ಶಿಶುರ್ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಯತೀಶ್ ಅವರು ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಸ್ಥಳೀಯ ಶಾಸಕರಾಗಿ ಈ ವಿಚಾರದ ಬಗ್ಗೆ ದಿನವೊಂದರಿಂದ ತನ್ನ ಧ್ವನಿಯನ್ನು ಎತ್ತಿರುವಂಥ ನಮ್ಮ ನೆಚ್ಚಿನ ಶಾಸಕರಾದಂಥ ಹರೀಶ್ ಮಂದಿರವರಿಗೆ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತೇವೆ. ಬಿರ್ಬೇಲ್ಕುಂಡ ಇದರ ಉದಯ ಪೂಜಾರಿ ಅವರು ಕೂಡ ನಮಗೆ ಈ ಒಂದು ವಿಚಾರವಾಗಿ ಶಕ್ತಿಯಾಗಿ ನಿಂತಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಪ್ರಮುಖರಾದಂತಹ ಶ್ರೀ ಗಿರೀಶ್ ಶೆಟ್ಟಿ ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸಿದ್ದೇನೆ. ಸೇರಿರುವಂತಹ ಎಲ್ಲ ಬಂಧುಗಳು ಧಾರ್ಮಿಕ ವಿಚಾರಗಳ ಜೊತೆಗೆ ಒಂದು ದೇವಸ್ಥಾನ ಅಥವಾ ಹಿಂದೂ ಧರ್ಮದ ವಿವಿಧ ಭಾಗದಿಂದ ವಾಹನಗಳ ಮೂಲಕ ಹೊರಟು ಇವತ್ತು ನಾವು ಈ ಕ್ಷೇತ್ರದಲ್ಲಿ ಬಂದು ಸಂಪನ್ನ ಸಾಲಾಗಿ ಒಂದೊಂದೇ ಸಾಲಾಗಿ
ವರ್ಷ ಯಾರೇ ತಾಕತ್ತು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಹಾಗೆ ನಮ್ಮೆಲ್ಲರ ನಾಯಕರು ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರ ಅವರಿಗೂ ಎಲ್ಲರ ಪರವಾಗಿ ನಮ್ಮೊಂದಿಗೆ ವಿಧಾನ ಪರಿಷತ್ತಿನ ಶಾಸಕರು ನಮ್ಮೊಂದಿಗೆ ಇದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಪ್ಪಲ್ ಅವರು ನಮ್ಮೊಂದಿಗೆ ಇದ್ದಾರೆ, ಅವರಿಗೂ ಸೇರತಕ್ಕಂಥ ಎಲ್ಲ ಭಗವದ್ಭಕ್ತರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ನಮ್ಮೊಂದಿಗೆ ಸೇರತಕ್ಕಂತಹ ಎಲ್ಲ ಭಗವದ್ಭಕ್ತ ವಂದನದ ಅಧ್ಯಕ್ಷರು, ಪದಾಧಿಕಾರಿಗಳು, ಸೇರತಕ್ಕಂತಹ ಎಲ್ಲ ಹಿಂದೂ ಧರ್ಮದ ನಮ್ಮೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಒಂದು ಧರ್ಮ ಜಾಗೃತಿ ಸಮಾವೇಶ ದೃಶ್ಯ ಮಾಧ್ಯಮದ ಬಂಧುಗಳು ನಮ್ಮೊಂದಿಗೆ ಇದ್ದಾರೆ, ಅವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ವಿರುವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಜನಪ್ರತಿನಿಧಿಗಳು
ಹರಿಸಣ ಹಂಚಿರ್ತೀವಿ. ಇವತ್ತು ಭಾಷಣ ಮಾಡ್ತಾರೆ ಯಾಕೆಂದರೆ ಅಭಿಪ್ರಾಯದ ಪ್ರಕಾರ ನೀವು ಅದನ್ನು ಭಾಷಣ ಮಾಡೋದಿಲ್ಲ, ಹಾಗಾಗಿ ಸಂದೇಶ ಸಿಗೋದಿಲ್ಲ. ಖಾಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ನಮ್ಮ ಕ್ಷೇತ್ರದ ಬಗ್ಗೆ ನಿಮಗೆ ಅಪಾರವಾದ ಅಭಿಮಾನ ಇದೆ ಅಂತ ನನಗೆ ಗೊತ್ತಿದೆ. ಈಗ ಅದನ್ನೇ ಮಾತಾಡ್ತಾ ಇರುವಾಗ ನಮ್ಮ ಬಂಟ್ವಾಳದ ಮಾಜಿ ಶಾಸಕರಾದಂಥ ನಾಗರಾಜರವರು ಕಣ್ಣೀರು ಹಾಕಿದರು. ಈ ಕ್ಷೇತ್ರದಿಂದ ಒಂದು ಅಪವಾದ ಬಂದಿಲ್ಲ. ಭಾಳ ಜನ ಇದ್ದೀವಿ, ಮನಸ್ಸಾರೆ ಪ್ರೀತಿಸುವರಿದ್ದೀರಿ, ಮನಸ್ಸಾರೆ ಗೌರವಿಸುವರಿದ್ದೀರಿ, ಮನಸ್ಸಾರೆ ಕ್ಷೇತ್ರದ ಬಗ್ಗೆ ಅನೇಕ ಅಭಿಮಾನವನ್ನು ಹೊಂದಿದವರಿದ್ದೀರಿ. ಹಾಗೆ ನಾನು ಯಾರ ಬಗ್ಗೆ ಕೂಡ ಒಬ್ಬೊಬ್ಬರು ಹೇಳ್ಕೊತಾಗೆ ಹೇಳೋದಿಲ್ಲ. ನೀವೆಲ್ಲ ಭಾಳ ಅಭಿಮಾನದಿಂದ ಇಲ್ಲಿ ಬಂದಿದ್ದೀರಿ. ಇವತ್ತು ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೀರಿ. ಹಾಗಾಗಿ ನಾನು ಹೆಚ್ಚು ಏನು ಹೇಳೋದೇ ಇಷ್ಟೇ ಹೇಳಬಯಸ್ತೇನೆ. ನಮ್ಮ ಕ್ಷೇತ್ರದ ಮೇಲೆ ಗೌರವ ಈಗ ಜಾಸ್ತಿ. ನಿನ್ನೆ ಮೊನ್ನೆಯಿಂದ ಬಹಳ ಜನ ಬಂದಿದ್ದೀರಲ್ಲ, ಬೆಂಗಳೂರು, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ಪ್ರತ್ಯೇಕವಾಗಿ ಗುಂಪಾಗಿ ಬಂದರು. 200-300 ಕಾರುಗಳಲ್ಲಿ ಬಂದರು. ಹಾಗಾಗಿ
ಅವರ ಅಭಿಮಾನವನ್ನೆಲ್ಲ ನಾನು ಹೊರಲಾರೆ, ನಾನು ಎಲ್ಲದರ ಸ್ವಾಮಿಗೆ ಒಪ್ಪಿಸಿದ್ದೇನೆ. ನಿಮ್ಮ ಪ್ರೀತಿ ನಾನು ಹೊರಲಾರೆ, ಸ್ವಾಮಿಗೆ ಒಪ್ಪಿಸ್ತೇನೆ, ಅದನ್ನು ಅಂತ ನಮ್ಮ ಸ್ವಾಮಿಗೆ ಒಪ್ಪಿಸ್ತೇನೆ. ಅವರೆಲ್ಲ ಇದನ್ನು ಪ್ರೀತಿಸಿದೆ. ಈ ಯಾರು ಪ್ರೀತಿಯಿಂದ ಒಳ್ಳೆಯ ಹೃದಯದಿಂದ ಯಾರು ಗೌರವಿಸಿದ್ರು, ಯಾರು ಕ್ಷಮ ಬಗ್ಗೆ ಕ್ಷೇತ್ರದ ಬಗ್ಗೆ ಗೌರವದಿಂದ ಅವರೆಲ್ಲರಿಗೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ ಕಣ್ಣಪ್ಪ ಸ್ವಾಮಿ ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಸಮಯ ಬಂದಾಗ ನಾನು ಮಾತಾಡ್ತೇನೆ. ಸಮಯ ಬಂದಾಗ ನಾನು ಸಂದೇಶ ಕೊಡಿ. ಇವತ್ತು ಹೆಚ್ಚು ಸಂದೇಶ ಕೊಡಬಾರದು ಅಂತ ನನಗೆ ಹೇಳಿ ಇಷ್ಟಕ್ಕೆ ನಿಲ್ಲಿಸಿ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿಗೆ ಧನ್ಯವಾದಗಳನ್ನು ನಾನು ನೋಡಿ, ಇವತ್ತು ಇಂಥ ಕ್ಷೇತ್ರ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ, ಬಹಳ ಕೋಟ್ಯಂತರ ಭಕ್ತರು ಇರತಕ್ಕಂಥ ಕ್ಷೇತ್ರ. ಇದಕ್ಕೆ ಕಳಂಕ ತರತಕ್ಕಂಥ ಪ್ರಯತ್ನಗಳಾಗಿದ್ದಾವೆ. ಆದರೆ ಇವತ್ತು ಆ ಕಳಂಕ ನಿವಾರಣೆಯೂ ಆಗ್ತಾ ಇದೆ. ಸರ್ಕಾರ SIT ರಚನೆ ಮಾಡಿರೋ ಜೊತೆಗೆ ಜನರಿಗೆ ಸ್ಪಷ್ಟತೆಗಳು ಸಿಗ್ತಾ ಇದ್ದಾವೆ. ಹಾಗಾಗಿ ನಾವು ಇವತ್ತು ಬಂದು ಇಂಥ ಕ್ಷೇತ್ರದ ಕಳಂಕ ತರ್ತಕ್ಕಂಥದ್ದಕ್ಕೆ ನಮ್ಮ ವಿರೋಧ ಇದೆ. ಯಾರೇ ಆಗಲಿ ಆ ಕಾರಣಕ್ಕೋಸ್ಕರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಸಮಸ್ತ ಜನತೆ ಕ್ಷೇತ್ರದ ಜೊತೆ ಇದ್ದಾರೆ, ಕಾವಂದರ ಜೊತೆ ಇದ್ದಾರೆ ಅಂತ ನಾವು ಇದು ಧರ್ಮ ಜಾಗೃತಿ ಯಾತ್ರೆ ಮುಖಾಂತರ ಬಂದಿದೆ. ವಿಶೇಷವಾಗಿ ನಮ್ಮೆಲ್ಲ ಸಂಘಟನೆಗಳು, ಪರಿವಾರಗಳು, ಬೇರೆಲ್ಲರೂ ಸೇರಿ ಒಂದು ರೀತಿಯಲ್ಲಿ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಬಂದಿದೆ. ಇಡೀ ಜಿಲ್ಲೆಯ ಎಲ್ಲ ಭಾಗಗಳಿಂದ ಸುಮಾರು 500 ವಾಹನಗಳಾಗಿದೆ. ನಾವು ಕರೆದಾಗ ಜನ ಬಂದಿದ್ದಾರೆ. 2 ದಿವಸ ನಿಶ್ಚಯ ಮಾಡಿದ್ದೇವೆ. ಹಾಗಾಗಿ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ, ಜನರಿಗೆ ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ. ಒಟ್ಟು ಇವತ್ತು ಏನು ಈ ಕಳಂಕ ಬರತಕ್ಕದ್ದು ಅದು ಪೂರ್ತಿಯಾಗಿ ನಿಲ್ಲಬೇಕು. ಇದರ ಹಿಂದೆ ಯಾವ ಷಡ್ಯಂತ್ರಗಳಿದ್ದಾವೆ, ಇದರ ಹಿಂದೆ ಯಾರ ಕೈವಾಡಗಳಿದ್ದಾವೆ, ಇದಕ್ಕೆ ಫಂಡ್ ಎಲ್ಲಿಂದ ಬರ್ತದೆ ಅನ್ನುವಂಥದ್ದು ಇವತ್ತು ಚಿನ್ನಯ್ಯನ ಹೇಳಿಕೆಗಳನ್ನು ಕಂಡಾಗ ದಿನಕ್ಕೊಂದು ಹೇಳಿಕೆಗಳು, ಅದರ ಹಿಂದೆ ಇರತಕ್ಕಂಥ ಬೇರೆ ಬೇರೆ ಜನ ಎಲ್ಲವನ್ನು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ತನಿಖೆ ನಡೀತಾ ಇದೆ. ಹಾಗಾಗಿ ನಮ್ಮ ಒತ್ತಾಯ ಏನು ಹೇಳಿದ್ರೆ, ಇದಕ್ಕೆ ಬರ್ತಕ್ಕಂಥ ಮೂಲ ಬಂಡವಾಳಗಳಲ್ಲಿ ಇದರ ಯಾವ ಶಕ್ತಿಗಳಿದ್ದಾವೆ ಅನ್ನುವಂಥದ್ದು ಪೂರ್ತಿ ಬಯಲಾಗಬೇಕು. ಅದಕ್ಕೆ NIA ತನಿಖೆ ಮಾಡಬೇಕು ಅಂತ ಒಂದು ಆಗ್ರಹವನ್ನು ನಾನು ಮಾಡ್ತೇನೆ. ED ತನಿಖೆ ಆಗ್ಬೋದು. ಹಾಗಾಗಿ ಇದಕ್ಕೆ ಏನು ಮಾಡಬೇಕು ಅಂತ ಹೇಳುವಂಥ ಯೋಚನೆ ಮಾಡಬೇಕು. ಅಂದರೆ ಆ ಕಾರಣಕ್ಕೋಸ್ಕರ ನಾವೆಲ್ಲ ಇವತ್ತು ಒಟ್ಟಾಗಿ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಇದೆಲ್ಲ ಯಾರೆಲ್ಲ ಇದರಲ್ಲಿದ್ದಾರೆ ಅವರೆಲ್ಲರೂ ಬಂಧನ ಆಗಬೇಕು, ಅವರೆಲ್ಲರಿಗೂ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಇದೊಂದು ಮುಕ್ತವಾಗಿರ್ತಕ್ಕಂಥ ಕ್ಷೇತ್ರ, ಹಿಂದೆ ಕ್ಷೇತ್ರ ಭಾಳ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ. ಇದರಿಂದ ಸಹಸ್ರಾರು ಜನರ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ. ಕಳಂಕ ಮುಕ್ತ ಆಗಬೇಕು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿದೆ. ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರದ್ದು ವೈಯಕ್ತಿಕವಾಗಿ ಮಾತುಕತೆಗಳನ್ನು ಮಾಡಿದೆ. ನಿಮ್ಮ ಜೊತೆ ನಾವಿದ್ದೆ, ಇಡೀ ಸಮಾಜ ಇದೆ, ಹಿಂದೂ ಸಮಾಜ ಇದೆ ಅನ್ನುವಂಥ ವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ನಾವು ಮಾಡಿದ್ವಿ. ತರ್ತೀವಿ. ಈಗಾಗಲೇ MP ಅವರು, ಇಂಡಿಯಾ MP ಅವರು, ಉಡುಪಿ MP ಅವರು, ಮಂಗಳೂರಿನ ಬ್ರಿಜೇಶ್ ಅವರು ಮತ್ತು ಕೋಟ ಶ್ರೀನಿವಾಸ ಪೂಜಾರಿ ನಮ್ಮೆಲ್ಲ ಶಾಸಕರು ತರುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಜೊತೆಯಲ್ಲಿ ವಿಧಾನಸೌಧದಲ್ಲಿ ಭಾಳ ಚೆನ್ನಾಗಿ ಮಾತನ್ನು ಆಡಿದ್ದಾರೆ. ಇಲ್ಲಿ ಎಲ್ಲ ಸಮಸ್ಯೆಗಳಿಗೆ ಅಲ್ಲಿ ಚರ್ಚೆಗಳಾಗಿದ್ದಾವೆ. ಹಾಗಾಗಿ ಮೇಲೆ ಇನ್ನೂ ನಾವು ಸಹ ಎಲ್ಲರೂ ಸೇರಿ ಗಮನ ತರತಕ್ಕಂಥ ಪ್ರಯತ್ನಗಳನ್ನು ಮಾಡ್ತೀವಿ. ನೋಡಿ, ಒಬ್ಬ ನನಗೆ ಅನಿಸ್ತ ಮತಾಂಧ. ಇವತ್ತು ಒಬ್ಬ ಬಂದು ನಮ್ಮ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ AI ಮುಖಾಂತರ ಇಂಥ ಒಂದು ವಿಡಿಯೋ ಮಾಡ್ತಾನೆ ಅಂತ ಹೇಳಿದರೆ, ಜನ ನಂಬೋ ರೀತಿಯಲ್ಲಿ ಮಾಡ್ತಾನೆ ಅಂತ ಹೇಳಿದ್ರೆ, ಅವನ ಏನು ಬುದ್ಧಿವಂತಿಕೆಗೆ ಯಾರ ಶಕ್ತಿ ಇದೆ ಹಿಂದಿನಿಂದ, ಮತ್ತು ಇದನ್ನು ಜನ ನಂಬೋ ಹಾಗೆ ಮಾಡೋದಕ್ಕೆ ಕಾರಣಗಳೇನು ಅನ್ನುವಂಥದ್ದು ಪೂರ್ಣ ತನಿಖೆ ಆಗಬೇಕು. ಮತ್ತು ಇದನ್ನು ಜನ ಇವತ್ತು ಅಂಥ ಮತಾಂಧರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ಆಗಬೇಕು. ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು. ಯಾಕಂದರೆ ಇದು ಎರಡು, ಒಂದು ಅವ ಕೇವಲ ವಿಡಿಯೋ ಮಾಡಿ ಜನರನ್ನು ಪ್ರಚೋದನೆ ಕೊಟ್ಟಿದ್ದಾನೆ, ಬನ್ನಿ ದಾಳಿ ಮಾಡಿ ಅಂತ ಹೇಳುವಂಥ ಪ್ರಚೋದನೆಗಳನ್ನು ಕೊಟ್ಟಿದ್ದಾನೆ. ಎರಡನೇದವ ಅವನ ಮತದ ಬಗ್ಗೆ ಹೇಳಿ ಅಲ್ಲವ ಬಿಟ್ಟು ಒಂದು ಹಿಂದೂ ಸಮಾಜದ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಇದು ಕೋಮು ಭಾವನೆಗಳನ್ನು ಪ್ರಚೋದನೆ ಮಾಡ್ತಕ್ಕಂಥ ಕಾರ್ಯಗಳು. ವೀರೇಂದ್ರ ಪೂಜ್ಯ ಕಾವಂದರು ಭಾಳ ಶಾಂತ ಸ್ವರೂಪ, ಇಲ್ಲಿಯ ಕ್ಷೇತ್ರ ಭಾಳ ಇದಾಗಿರೋದ್ರಿಂದ ಹಿಂದೂ ಸಮಾಜ ಮೌನವಾಗಿ ಕೂತಿದೆ ಕ್ಷೇತ್ರ ಆದಾಗ. ಇಲ್ಲಾಂತಾದರೆ ಇದು ಎಲ್ಲಿಗೆ ಹೋಗ್ತಿತ್ತು. ಹಾಗಾಗಿ ನನಗೆ ಅನಿಸಿದೆ ಅವನ ಪೂರ್ಣ ತನಿಖೆಗಳಾಗಬೇಕು. ಅವು ಎಲ್ಲಿಂದ ಬಂದ, ಅವನಿಗೆ ಯಾರು ಪ್ರೇರಣೆ, ಅವನಿಗೆ ವಿಷಯಗಳು ಎಲ್ಲಿಂದ ಸಿಕ್ಕಿತ್ತು, ಆಧಾರ ಯಾವುದವ ಅನ್ನುವಂಥದ್ದು ಪೂರ್ಣ ತನಿಖೆ ಆಗಬೇಕು ಅಂತ ಹೇಳುವಂಥ ಆಗ್ರಹ. ಈಗಾಗಲೇ ಇದರಲ್ಲಿ ಬೇರೆ ಬೇರೆ ಹೆಸರುಗಳು ಬರ್ತದೆ. ಒಬ್ಬರು ಸಂಸದರ ಹೆಸರು ಬರ್ತದೆ, ತಮಿಳುನಾಡಿನ ಸಂಸದರ ಬಗ್ಗೆ, ಬಾಕಿ ಎಲ್ಲ IAS ಅಧಿಕಾರಿಗಳ ಬಗ್ಗೆ ಬರ್ತದೆ, ಬೇರೆ ಬೇರೆ ಅಧಿಕಾರಿ ಇದ್ದಾರೆ ಅನ್ನುವಂಥದ್ದು ಬರ್ತದೆ. ತನಿಖೆಯಿಂದ ಹೊರ ಬರ್ತದೆ.
ಈಗ SIT ತನಿಖೆ ಆಗ್ತಾ ಇದೆ, ಸರಿ ದಾರಿಯಲ್ಲಿದೆ ಅಂತ ನನಗೆ ಅನಿಸಿದೆ. ಇದೇ ರೀತಿಯಲ್ಲಿ ಇದಕ್ಕೆ ವಿದೇಶಿ ಫಂಡ್ ಬರ್ತದ, ಇದರ ಹಿಂದೆ ಯಾರಿದ್ದಾರೆ, ವಿದೇಶಿ ಶಕ್ತಿಗಳಿದೋ ಅಥವಾ ಬೇರೆ ರಾಜ್ಯದ ಜನ ಇದ್ದಾರಾ, ಇದರ ತಲೆಯಲ್ಲಿ ಇದೆಲ್ಲವೂ ತನಿಖೆ ಆಗಬೇಕು. ಅದಕ್ಕೆ NIA ಕೊಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಮ್ಮ ಅನ್ಯಾಯ ಮಾಡಿದ್ದು
apa ini? Berapa udah beti tuh lihat dah.
ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಎಲ್ಲ ಪರಿವಾರ ದೇವತೆಗಳನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ಧರ್ಮ ಜಾಗೃತಿಯ ಈ ಒಂದು ವಿಶೇಷವಾದಂಥ ಸಮಾವೇಶದಲ್ಲಿ ನಾವೆಲ್ಲಿದ್ದೇವೆ. ದಯವಿಟ್ಟು ಇಲ್ಲಿ ಯಾರೆಲ್ಲ ಕಾರ್ಯಕರ್ತರಿಗೆ ಸ್ವಲ್ಪ ಬದಿಗೆ ಬರುವಂಥದ್ದು ಕುರ್ಚಿಗಳನ್ನು ಆಗ್ತಾ ಇದೆ, ಕುರ್ಚಿಗಳಲ್ಲಿ ಆಸೀನರಾಗಬೇಕು. ಮುಖ್ಯವಾಗಿ ಈ ಒಂದು ಧರ್ಮ ಜಾಗೃತಿಯ ಸಂಚಾಲಕರಾದಂಥ ನಮ್ಮ ರಾಜ್ಯಾಧ್ಯಕ್ಷರಾಗಿ ಪಕ್ಷವನ್ನು ಸಂಘಟಿಸಿದಂಥ ನಳಿನ್ ಕುಮಾರ್ ಪಾಟೀಲ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಕ್ಷೇತ್ರದ ವತಿಯಿಂದ ಗೌರವಿಸಬೇಕು. ನಮ್ಮ ನೆಚ್ಚಿನ ಸಂಸದರು ಯೋಧರು ನಮಗೆಲ್ಲ ಮಾರ್ಗದರ್ಶಕರಾದಂಥ ಡಾಕ್ಟರ್ ಬ್ರಿಜೇಶ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಹಾಗೆ ನಿವೃತ್ತ ಶಾಸಕರಾಗಿರುವಂತಹ ಹಿರಿಯರಾದಂತಹ ದೇವಣ್ಣ ಮೊದಲ ಮಾರ್ಗದರ್ಶಕರಾದಂಥ ಡಾಕ್ಟರ್ ಬ್ರಿಜೇಶ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಶ್ರೀ ಸತೀಶ್ ಕುಂಬಲ್ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಕ್ಷೇತ್ರದ ನಮ್ಮ ದಕ್ಷಿಣ ಹಾಗೆ ಹಿರಿಯ ಶಾಸಕರಾದಂಥ ರಾಜೇಶ್ ನಾಯ್ಕರು ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ವೇದವಾಸ ಕಾಮಂದರವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುದುಬಿದಿರೆಯ ಶಾಸಕರಾದಂಥ ಅಮರನಾಥ್ ಪಟೇಲ್ ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಹಾಗೆ ನಮ್ಮ ಮಾರ್ಗದರ್ಶಕರು ನಮಗೆಲ್ಲ ಹಿರಿಯರಾದಂಥ MLC ಆದಂಥ ಪ್ರತಾಪ್ ಸಿಂಗ್ ನಾಯ್ಕರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸದಸ್ಯರಾದಂಥ ನಮ್ಮ ಮಾರ್ಗದರ್ಶಕರಾದಂಥ ಮಾಜಿ ಶಾಸಕರು ನಮ್ಮ ಮಾರ್ಗದರ್ಶಕರಾದ ಸಂಜೀವಣ್ಣನನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. SCDC ನಿರ್ದೇಶಕರಾದಂಥ ಶಿಕ್ಷಕರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಹರೀಶ್ ಅವರು ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಸ್ಥಳೀಯ ಶಾಸಕರಾಗಿ ಈ ವಿಚಾರದ ಬಗ್ಗೆ ದಿನವೊಂದರಿಂದ ತನ್ನ ಧ್ವನಿಯನ್ನು ಎತ್ತಿರುವಂಥ ನಮ್ಮ ನೆಚ್ಚಿನ ಶಾಸಕರಾದಂಥ ಹರೀಶ್ ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಬಿರ್ಬೇಲ್ಕುಂಡ ಇದರ ಉದಯ ಪೂಜಾರಿ ಅವರು ಕೂಡ ನಮಗೆ ಈ ಒಂದು ವಿಚಾರವಾಗಿ ಶಕ್ತಿಯಾಗಿ ನಿಂತಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಪ್ರಮುಖರಾದಂತಹ ಶ್ರೀ ಗಿರೀಶ್ ಶೆಟ್ಟಿ ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸಿದ್ದೇನೆ. ಸೇರಿರುವಂತಹ ಎಲ್ಲ ಬಂಧುಗಳು ಧಾರ್ಮಿಕ ವಿಚಾರಗಳ ಜೊತೆಗೆ ಒಂದು ದೇವಸ್ಥಾನ ಅಥವಾ ಹಿಂದೂ ಧರ್ಮದ ವಿವಿಧ ಭಾಗದಿಂದ ವಾಹನಗಳ ಮೂಲಕ ಹೊರಟು ಇವತ್ತು ನಾವು ಈ ಕ್ಷೇತ್ರದಲ್ಲಿ ಬಂದು ಸಂಪನ್ನ ಸಾಲಾಗಿ ಒಂದೊಂದೇ ಸಾಲಾಗಿ
ಹೃತ್ಪೂರ್ವಕವಾದ ಸ್ವಾಗತವನ್ನ ಹಾಗೆ ನಮ್ಮೆಲ್ಲರ ನಾಯಕರು ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರ ಅವರಿಗೂ ಎಲ್ಲರ ಪರವಾಗಿ ನಮ್ಮೊಂದಿಗೆ ವಿಧಾನ ಪರಿಷತ್ತಿನ ಶಾಸಕರು ನಮ್ಮೊಂದಿಗೆ ಇದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಪ್ಪಲ್ ಅವರು ನಮ್ಮೊಂದಿಗೆ ಇದ್ದಾರೆ, ಅವರಿಗೂ ಸೇರತಕ್ಕಂಥ ಎಲ್ಲ ಭಗವದ್ಭಕ್ತರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ನಮ್ಮೊಂದಿಗೆ ಸೇರತಕ್ಕಂತಹ ಎಲ್ಲ ಭಗವದ್ಭಕ್ತ ವಂದನದ ಅಧ್ಯಕ್ಷರು, ಪದಾಧಿಕಾರಿಗಳು, ಸೇರತಕ್ಕಂತಹ ಎಲ್ಲ ಹಿಂದೂ ಧರ್ಮದ ನಮ್ಮೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಒಂದು ಧರ್ಮ ಜಾಗೃತಿ ಸಮಾವೇಶ ದೃಶ್ಯ ಮಾಧ್ಯಮದ ಬಂಧುಗಳು ನಮ್ಮೊಂದಿಗೆ ಇದ್ದಾರೆ, ಅವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ವಿರುವರು ಕೂಡ ಹೃತ್ಪೂರ್ವಕವಾದ ಇವತ್ತು ಭಾಷಣ ಮಾಡುತ್ತೆ ಯಾಕೆಂದ್ರೆ ಅಭಿಪ್ರಾಯದ ಪ್ರಕಾರ ನೀವು ಅದನ್ನು ಭಾಷಣ ಮಾಡೋದಿಲ್ಲ, ಹಾಗಾಗಿ ಸಂದೇಶ ನಿರ್ವಹಿಸುವುದಿಲ್ಲ. ಖಾಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಕ್ಷೇತ್ರದ ಬಗ್ಗೆ ನಿಮಗೆ ಅಪಾರವಾದ ಅಭಿಮಾನ ಇದೆ ನನಗೆ ಗೊತ್ತಿಲ್ಲ. ಈಗ ನನಗೆ ಮಾತಾಡ್ತಾ ಇರುವಾಗ ನಮ್ಮ ಬಂಟ್ವಾಳದ ಮಾಜಿ ಶಾಸಕರಾದಂಥ ನಾಗರಾಜರವರು ಕಣ್ಣೀರು ಹಾಕಿದರು. ಈ ಕ್ಷೇತ್ರದಿಂದ ಒಂದು ಅಪಾರ ಬಂಧುಗಳ ಮನಸ್ಸಾರೆ ಪ್ರೀತಿಸುವ ರೀತಿ, ಮನಸ್ಸಾರೆ ಗೌರವಿಸುವ ರೀತಿ, ಮನಸ್ಸಾರೆ ಕ್ಷೇತ್ರದ ಬಗ್ಗೆ ಅನೇಕ ಅಭಿಮಾನವನ್ನು ಹೊಂದಿರುವ ರೀತಿ. ಹಾಗೆ ನಾನು ಯಾರ ಬಗ್ಗೆ ಕೂಡ ಒಬ್ಬೊಬ್ಬರು ಹೇಳೋದಿಲ್ಲ. ನೀವೆಲ್ಲ ಭಾಳ ಅಭಿಮಾನದಿಂದ ಇಲ್ಲಿ ಬಂದಿದ್ದೀರಿ. ಇವತ್ತು ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೀರಿ. ಹಾಗಾಗಿ ನಾನು ಹೆಚ್ಚು ಏನು ಹೇಳದೆ ಇಷ್ಟೇ ಹೇಳಬಯಸ್ತೇನೆ. ನಮ್ಮ ಕ್ಷೇತ್ರದ ಮೇಲೆ ಗೌರವ ಈಗ ಜಾಸ್ತಿ. ನಿನ್ನೆ ಮೊನ್ನೆಯಿಂದ ಬಹಳ ಜನ ಬಂದಿದ್ದೀರಲ್ಲ, ಬೆಂಗಳೂರು, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ಪ್ರತ್ಯೇಕವಾಗಿ ಗುಂಪಾಗಿ ಬಂದರು. 200-300 ಕಾರುಗಳಲ್ಲಿ ಬಂದರು. ಹಾಗಾಗಿ ಅವರ ಅಭಿಮಾನವನ್ನೆಲ್ಲ ನಾನು ಹೊರಲಾರೆ. ನಾನು ಎಲ್ಲದನ್ನು ಸ್ವಾಮಿಗೆ ಒಪ್ಪಿಸಿದ್ದೇನೆ. ನಿಮ್ಮ ಪ್ರೀತಿಯನ್ನು ನಾನು ಹೊರಲಾರೆ, ಸ್ವಾಮಿಗೆ ಒಪ್ಪಿಸ್ತೇನೆ. ಅದನ್ನು ಅಂತ ನಮ್ಮ ಸ್ವಾಮಿಗೆ ಒಪ್ಪಿಸ್ತೇನೆ. ಅವರೆಲ್ಲ ಇದನ್ನು ಪ್ರೀತಿಸಿದೆ. ಈ ಯಾರು ಪ್ರೀತಿಯಿಂದ ಹೃದಯದಿಂದ ಯಾರು ಗೌರವಿಸಿದ್ರು, ಯಾರು ಕ್ಷಮ ಬಗ್ಗೆ, ಕ್ಷೇತ್ರದ ಬಗ್ಗೆ ಗೌರವದಿಂದ ಅವರೆಲ್ಲರಿಗೂ ಕೂಡ ಶ್ರೀರಂಗನಾಥ ಸ್ವಾಮಿ ಕನ್ನಪ್ಪನನ್ನು ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಸಮಯ ಬಂದಾಗ ನಾನು ಮಾತಾಡ್ತೇನೆ. ಸಮಯ ಬಂದಾಗ ನಾನು ಸಂದೇಶ ಕೊಡಿ. ಇವತ್ತು ಹೆಚ್ಚು ಸಂದೇಶ ಕೊಡಬಾರದು ಅಂತ ನನಗೆ ಹೇಳಿರೋದು. ಇಷ್ಟಕ್ಕೆ ನಿಲ್ಲಿಸಿ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿಗೆ ಧನ್ಯವಾದಗಳನ್ನು. ನೋಡಿ, ಇವತ್ತು ಇಂಥ ಕ್ಷೇತ್ರ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ, ಭಾಳ ಕೋಟ್ಯಂತರ ಭಕ್ತರು ಇರತಕ್ಕಂಥ ಕ್ಷೇತ್ರ. ಇದಕ್ಕೆ ಕಳಂಕ ತರತಕ್ಕಂಥ ಪ್ರಯತ್ನಗಳಾಗಿದ್ದಾವೆ. ಆದರೆ ಇವತ್ತು ಆ ಕಳಂಕ ನಿವಾರಣೆಯೂ ಆಗ್ತಾ ಇದೆ. ಸರ್ಕಾರ SIT ರಚನೆ ಮಾಡಿರೋದು ಜೊತೆಗೆ ಜನರಿಗೆ ಸ್ಪಷ್ಟತೆಗಳು ಸಿಗ್ತಾ ಇದ್ದಾವೆ. ಹಾಗಾಗಿ ನಾವು ಇವತ್ತು ಬಂದು
ಇಂಥ ಕ್ಷೇತ್ರದ ಕಳಂಕ ತರ್ತಕ್ಕಂಥದ್ದಕ್ಕೆ ನಮ್ಮ ವಿರೋಧ ಇದೆ, ಯಾರೇ ಆಗಲಿ. ಆ ಕಾರಣಕ್ಕೋಸ್ಕರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಸಮಸ್ತ ಜನತೆ ಕ್ಷೇತ್ರದ ಜೊತೆ ಇದ್ದಾರೆ, ಕಾವಂದ್ರ ಜೊತೆ ಇದ್ದಾರೆ ಅಂತ ಹೇಳಿದ್ರು. ನಾವಿದು ಧರ್ಮ ಜಾಗೃತಿ ಯಾತ್ರೆ ಮುಖಾಂತರ ಬಂದಿದೆ. ವಿಶೇಷವಾಗಿ ನಮ್ಮೆಲ್ಲ ಸಂಘಟನೆಗಳು, ಪರಿವಾರಗಳು, ಬೇರೆ ಎಲ್ಲರೂ ಸೇರಿ ಒಂದು ರೀತಿಯಲ್ಲಿ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಬೇಕು ಹೇಳುವ ಕಾರಣಕ್ಕೋಸ್ಕರ ಇವತ್ತು ಬಂದಿದೆ. ಇಡೀ ಜಿಲ್ಲೆಯ ಎಲ್ಲ ಭಾಗಗಳಿಂದ ಸುಮಾರು 500 ವಾಹನಗಳಾಯಿತು. ನಾವು ಕರೆದಾಗ ಜನ ಬಂದಿದೆ. 2 ದಿವಸ ನಿಶ್ಚಯ ಮಾಡಿದ್ದೇವೆ. ಹಾಗಾಗಿ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ, ಜನರಿಗೆ ಅವರ ಆಶೀರ್ವಾದವನ್ನು ಪಡೆದಿದೆ. ಒಟ್ಟು ಇವತ್ತು ಏನು ಈ ಕಳಂಕ ಬರತಕ್ಕದ್ದು ಅದು ಪೂರ್ತಿಯಾಗಿ ನಿಲ್ಲಬೇಕು. ಇದರ ಹಿಂದೆ ಯಾವ ಷಡ್ಯಂತ್ರಗಳಿದ್ದಾವೆ, ಇದರ ಹಿಂದೆ ಯಾರ ಕೈವಾಡಗಳಿದ್ದಾವೆ, ಇದಕ್ಕೆ ಫಂಡ್ ಎಲ್ಲಿಂದ ಬರ್ತದೆ ಅನ್ನುವಂಥದ್ದು ಇವತ್ತು ಚಿನ್ನಯ್ಯನ ಹೇಳಿಕೆಗಳನ್ನು ಕಂಡಾಗ ದಿನಕ್ಕೊಂದು ಹೇಳಿಕೆಗಳು, ಅದರ ಹಿಂದೆ ಇರತಕ್ಕಂಥ ಬೇರೆ ಬೇರೆ ಜನ ಎಲ್ಲವನ್ನು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ತನಿಖೆ ನಡೀತಾ ಇದೆ. ಹೀಗಾಗಿ ನಮ್ಮ ಒತ್ತಾಯ ಏನು ಹೇಳಿದ್ರೆ ಇದಕ್ಕೆ ಬರ್ತಕ್ಕಂಥ ಮೂಲ ಬಂಡವಾಳಗಳಲ್ಲಿ ಇದರ ಯಾವ ಶಕ್ತಿಗಳಿದ್ದಾವೆ ಅನ್ನುವಂಥದ್ದು ಪೂರ್ತಿ ಬಯಲಾಗಬೇಕು. ಅದಕ್ಕೆ NIA ತನಿಖೆ ಮಾಡಬೇಕು ಅಂತ ಒಂದು ಆಗ್ರಹವನ್ನು ನಾನು ಮಾಡ್ತೇನೆ. ED ತನಿಖೆ ಆಗ್ಬೋದು. ಹಾಗಾಗಿ ಇದಕ್ಕೆ ಏನು ಮಾಡಬೇಕು ಅಂತ ಹೇಳುವಂಥ ಯೋಚನೆ ಮಾಡಬೇಕು. ಅಂದರೆ ಆ ಕಾರಣಕ್ಕೋಸ್ಕರ ನಾವೆಲ್ಲ ಇವತ್ತು ಒಟ್ಟಾಗಿ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಇದೆಲ್ಲ ಯಾರೆಲ್ಲ ಇದರಲ್ಲಿದ್ದಾರೆ ಅವರೆಲ್ಲರೂ ಬಂಧನ ಆಗಬೇಕು, ಅವರೆಲ್ಲರಿಗೂ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಇದೊಂದು ಮುಕ್ತವಾಗಿರ್ತಕ್ಕಂಥ ಕ್ಷೇತ್ರ, ಹಿಂದೆ ಕ್ಷೇತ್ರ ಭಾಳ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ, ಇದರಿಂದ ಸಹಸ್ರಾರು ಜನರ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ, ಕಳಂಕ ಮುಕ್ತ ಆಗಬೇಕು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿದೆ. ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಹತ್ರ ವೈಯಕ್ತಿಕವಾಗಿ ಮಾತುಕತೆಗಳನ್ನು ಮಾಡಿದೆ. ನಿಮ್ಮ ಜೊತೆ ನಾವಿದ್ದೆ, ಇಡೀ ಸಮಾಜ ಇದೆ, ಹಿಂದೂ ಸಮಾಜ ಇದೆ ಅನ್ನುವಂಥ ವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ತರ್ತೀವಿ. ಈಗಾಗಲೇ MP ಅವರು, ಇಲ್ಲಿ MP ಅವರು, ಉಡುಪಿ MP ಅವರು అమృత చనిపోతున్నదా? అమృత చనిపోయి బొక్కపోయి బొక్కన మూడు రాపను పెట్టిదులేరుదా ద్వారా కనిచింది.
ಎಲ್ಲ ಪರಿವಾರ ದೇವರುಗಳನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ಧರ್ಮ ಜಾಗೃತಿಯ ಈ ಒಂದು ವಿಶೇಷವಾದಂಥ ಸಮಾವೇಶದಲ್ಲಿ ನಾವೆಲ್ಲಿದ್ದೇವೆ. ದೇವಣ್ಣ ಅದನ್ನ ಮಾರ್ಗದರ್ಶಕರಾದಂಥ ಬ್ರಿಜೇಶ್ ಡಾಕ್ಟರ್ ಬ್ರಿಜೇಶ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಶ್ರೀ ಸತೀಶ್ ಕುಮಾರ್ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಕ್ಷೇತ್ರದ ನಮ್ಮ ದಕ್ಷಿಣ ಕನ್ನಡ ಹಾಗೆ ಹಿರಿಯ ಶಾಸಕರಾದಂಥ ರಾಜೇಶ್ ನಾಯ್ಕರು ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ವೇದವಾಸ ಕಾಮಂದರವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೂಡುಬಿದಿರೆಯ ಶಾಸಕರಾದಂತಹ ಅಮರನಾಥ್ ಪಟೇಲ್ ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಿದ್ದೇನೆ. ಈ ಹಾಗೆ ನಮ್ಮ ಮಾರ್ಗದರ್ಶಕರು ನಮಗೆಲ್ಲ ಹಿರಿಯರಾದಂಥ MLC ಆದಂಥ ಪ್ರತಾಪ್ ಸಿಂಗ್ ನಾಯ್ಕರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸದಸ್ಯರಾದಂಥ ನಮ್ಮ ಮಾರ್ಗದರ್ಶಕರಾದಂಥ ಮಾಜಿ ಶಾಸಕರು ಮಾರ್ಗದರ್ಶಕರಾದಂಥ ಸಂಜೀವಣ್ಣನನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. SCDC ನಿರ್ದೇಶಕರಾದಂಥ ಶಿಶುರ್ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಯತೀಶ್ ಅವರು ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಸ್ಥಳೀಯ ಶಾಸಕರಾಗಿ ಈ ವಿಚಾರದ ಬಗ್ಗೆ ದಿನವೊಂದರಿಂದ ತನ್ನ ಧ್ವನಿಯನ್ನು ಎತ್ತಿರುವಂಥ ನಮ್ಮ ನೆಚ್ಚಿನ ಶಾಸಕರಾದಂಥ ಹರೀಶ್ ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತೇವೆ. ಬಿರ್ಬೇಲ್ಕುಂಡ ಇದರ ಉದಯ ಪೂಜಾರಿ ಅವರು ಕೂಡ ನಮಗೆ ಈ ಒಂದು ವಿಚಾರವಾಗಿ ಶಕ್ತಿಯಾಗಿ ನಿಂತಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಪ್ರಮುಖರಾದಂತಹ ಶ್ರೀ ಗಿರೀಶ್ ಶೆಟ್ಟಿ ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸಿದ್ದೇನೆ. ಸೇರಿರುವಂತಹ ಎಲ್ಲ ಬಂಧುಗಳು ಧಾರ್ಮಿಕ ವಿಚಾರಗಳ ಜೊತೆಗೆ ಒಂದು ದೇವಸ್ಥಾನ ಅಥವಾ ಹಿಂದೂ ಧರ್ಮದ ವಿವಿಧ ಭಾಗದಿಂದ ವಾಹನಗಳ ಮೂಲಕ ಹೊರಟು ಇವತ್ತು ನಾವು ಈ ಕ್ಷೇತ್ರದಲ್ಲಿ ಬಂದು ಸಂಪನ್ನ ಸಾಲಾಗಿ ಒಂದೊಂದೇ ಸಾಲಾಗಿ
ಶಿವಾಯ
ಹಾಗೆ ನಮ್ಮೆಲ್ಲರ ನಾಯಕರು ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರ ಅವರಿಗೂ ಎಲ್ಲರ ಪರವಾಗಿ ನಮ್ಮೊಂದಿಗೆ ವಿಧಾನ ಪರಿಷತ್ತಿನ ಶಾಸಕರು ನಮ್ಮೊಂದಿಗೆ ಇದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಪ್ಪಲ್ ಅವರು ನಮ್ಮೊಂದಿಗೆ ಇದ್ದಾರೆ, ಅವರಿಗೂ ಸೇರತಕ್ಕಂಥ ಎಲ್ಲ ಭಗವದ್ಭಕ್ತರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ನಮ್ಮೊಂದಿಗೆ ಸೇರತಕ್ಕಂತಹ ಎಲ್ಲ ಭಗವದ್ಭಕ್ತ ವಂದ್ಯದಳದ ಅಧ್ಯಕ್ಷರು, ಪದಾಧಿಕಾರಿಗಳು, ಸೇರತಕ್ಕಂತಹ ಎಲ್ಲ ಹಿಂದೂ ಧರ್ಮದ ನಮ್ಮೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಒಂದು ಧರ್ಮ ಜಾಗೃತಿ ಸಮಾವೇಶ ದೃಶ್ಯ ಮಾಧ್ಯಮದ ಬಂಧುಗಳು ನಮ್ಮೊಂದಿಗೆ ಇದ್ದಾರೆ, ಅವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ವಿರುವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಜನಪ್ರತಿನಿಧಿಗಳು ಹರಿಸಣ ಹಂಚಿರ್ತೀವಿ.
ಇವತ್ತು ಭಾಷಣ ಮಾಡ್ತಾರೆ. ಯಾಕೆಂದರೆ ಅಭಿಪ್ರಾಯದ ಪ್ರಕಾರ ನೀವಲ್ಲಿ ಭಾಷಣ ಮಾಡೋದಿಲ್ಲ, ಹಾಗಾಗಿ ಸಂದೇಶ ಸಿಗುವುದಿಲ್ಲ. ಖಾಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕೆಂದರೆ ನಮ್ಮ ಕ್ಷೇತ್ರದ ಬಗ್ಗೆ ನಿಮಗೆ ಅಪಾರವಾದ ಅಭಿಮಾನ ಇದೆ ಅಂತ ನನಗೆ ಗೊತ್ತಿದೆ. ಈಗ ನನ್ನ ಮಾತಾಡ್ತಾ ಇರುವಾಗ ನಮ್ಮ ಬಂಟ್ವಾಳದ ಮಾಜಿ ಶಾಸಕರಾದಂಥ ನಾಗರಾಜರವರು ಕಣ್ಣೀರು ಹಾಕಿದರು. ಈ ಕ್ಷೇತ್ರದಿಂದ ಒಂದು ಅಪವಾದ ಬಂದಿರಲ್ಲ, ಭಾಳ ಜನ ಇದ್ದೀವಿ, ಮನಸ್ಸಾರೆ ಪ್ರೀತಿಸುವ ರೀತಿ, ಮನಸ್ಸಾರೆ ಗೌರವಿಸುವ ರೀತಿ, ಮನಸ್ಸಾರೆ ಕ್ಷೇತ್ರದ ಬಗ್ಗೆ ಅನೇಕ ಅಭಿಮಾನವನ್ನು ಹೊಂದಿದ್ದವರು ಇದ್ದೀವಿ. ಹಾಗೆ ನಾನು ಯಾರ ಬಗ್ಗೆ ಕೂಡ ಒಬ್ಬೊಬ್ಬರು ಜೊತೆಗೆ ಹೇಳೋದಿಲ್ಲ. ನೀವೆಲ್ಲ ಭಾಳ ಅಭಿಮಾನದಿಂದ ಇಲ್ಲಿ ಬಂದಿದ್ದೀವಿ. ಇವತ್ತು ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೀನಿ. ಹಾಗಾಗಿ ನಾನು ಹೆಚ್ಚು ಏನು ಹೇಳದೆ ಇಷ್ಟೇ ಹೇಳಬಯಸ್ತೇನೆ. ನಮ್ಮ ಕ್ಷೇತ್ರದ ಮೇಲೆ ಗೌರವ ಈಗ ಜಾಸ್ತಿ. ನಿನ್ನೆ ಮೊನ್ನೆಯಿಂದ ಬಹಳ ಜನ ಬಂದಿದ್ದೀರಲ್ಲ, ಬೆಂಗಳೂರು, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ಪ್ರತ್ಯೇಕವಾಗಿ ಗುಂಪಾಗಿ ಬಂದರು. 200-300 ಕಾರುಗಳಲ್ಲಿ ಬಂದರು. ಹಾಗಾಗಿ ಅವರ ಅಭಿಮಾನವನ್ನೆಲ್ಲ ನಾನು ಹೊರಲಾರೆ. ನಾನು ಎಲ್ಲದರ ಸ್ವಾಮಿಗೆ ಒಪ್ಪಿಸಿದ್ದೇನೆ. ನಿಮ್ಮ ಪ್ರೀತಿ ನಾನು ಹೊರಲಾರೆ, ಸ್ವಾಮಿಗೆ ಒಪ್ಪಿಸ್ತೇನೆ. ಅದನ್ನು ನಮ್ಮ ಸ್ವಾಮಿಗೆ ಒಪ್ಪಿಸ್ತೇನೆ. ಅವರೆಲ್ಲ ಇದನ್ನು ಪ್ರೀತಿಸಿದೆ. ಈ ಯಾರು ಪ್ರೀತಿಯಿಂದ ಒಳ್ಳೆಯ ಹೃದಯದಿಂದ ಯಾರು ಗೌರವಿಸಿದ್ರು, ಯಾರು ಕ್ಷಮ ಬಗ್ಗೆ, ಕ್ಷೇತ್ರದ ಬಗ್ಗೆ ಗೌರವದಿಂದ ಅವರೆಲ್ಲರಿಗೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ ಕಣ್ಣಪ್ಪ ಸ್ವಾಮಿ ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಸಮಯ ಬಂದಾಗ ನಾನು ಮಾತಾಡ್ತೇನೆ. ಸಮಯ ಬಂದಾಗ ನಾನು ಸಂದೇಶ ಕೊಡಿ. ಇವತ್ತು ಹೆಚ್ಚು ಸಂದೇಶ ಕೊಡಬಾರದು ಅಂತ ನನಗೆ ಹೇಳಿರೋದು. ಇಷ್ಟಕ್ಕೆ ನಿಲ್ಲಿಸಿ. ನೀವೆಲ್ಲರೂ ಕೂಡ ನಿಮ್ಮ ಪ್ರೀತಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನೋಡಿ, ಇವತ್ತು ಇಂಥ ಕ್ಷೇತ್ರ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ, ಬಹಳ ಕೋಟ್ಯಂತರ ಭಕ್ತರು ಇರ್ತಕ್ಕಂಥ ಕ್ಷೇತ್ರ. ಇದಕ್ಕೆ ಕಳಂಕ ತರತಕ್ಕಂಥ ಪ್ರಯತ್ನಗಳಾಗಿದ್ದಾವೆ. ಆದರೆ ಇವತ್ತು ಆ ಕಳಂಕ ನಿವಾರಣೆಯೂ ಆಗ್ತಾ ಇದೆ. ಸರ್ಕಾರ SIT ರಚನೆ ಮಾಡಿರೋದ್ರಿಂದ ಜೊತೆಗೆ ಜನರಿಗೆ ಸ್ಪಷ್ಟತೆಗಳು ಸಿಗ್ತಾ ಇದ್ದಾವೆ. ಹಾಗಾಗಿ ನಾವು ಇವತ್ತು ಬಂದು ಇಂಥ ಕ್ಷೇತ್ರದ ಕಳಂಕ ತರ್ತಕ್ಕಂಥದ್ದಕ್ಕೆ ನಮ್ಮ ವಿರೋಧ ಇದೆ. ಯಾರೇ ಆಗಲಿ ಆ ಕಾರಣಕ್ಕೋಸ್ಕರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಸಮಸ್ತ ಜನತೆ ಕ್ಷೇತ್ರದ ಜೊತೆ ಇದ್ದಾರೆ, ಕಾವಂತರ ಜೊತೆ ಇದ್ದಾರೆ ಅಂತ ನಾವು ಇದು ಧರ್ಮ ಜಾಗೃತಿ ಯಾತ್ರೆ ಮುಖಾಂತರ ಬಂದಿದೆ. ವಿಶೇಷವಾಗಿ ನಮ್ಮೆಲ್ಲ ಸಂಘಟನೆಗಳು, ಪರಿವಾರಗಳು, ಬೇರೆ ಎಲ್ಲರೂ ಸೇರಿ ಒಂದು ರೀತಿಯಲ್ಲಿ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಬಂದಿದೆ. ಇಡೀ ಜಿಲ್ಲೆಯ ಎಲ್ಲ ಭಾಗಗಳಿಂದ ಸುಮಾರು 500 ವಾಹನಗಳಾಗಿವೆ. ನಾವು ಕರೆದಾಗ ಜನ ಬಂದಿದ್ದಾರೆ. 2 ದಿವಸ ನಿಶ್ಚಯ ಮಾಡಿದ್ದೇವೆ. ಹಾಗಾಗಿ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ, ಜನರಿಗೆ ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ. ಒಟ್ಟು ಇವತ್ತು ಏನು ಈ ಕಳಂಕ ಬರತಕ್ಕದ್ದು ಅದು ಪೂರ್ತಿಯಾಗಿ ನಿಲ್ಲಬೇಕು. ಇದರ ಹಿಂದೆ ಯಾವ ಷಡ್ಯಂತ್ರಗಳಿದ್ದಾವೆ, ಇದರ ಹಿಂದೆ ಯಾರ ಕೈವಾಡಗಳಿದ್ದಾವೆ, ಇದಕ್ಕೆ ಫಂಡ್ ಎಲ್ಲಿಂದ ಬರ್ತದೆ ಅನ್ನುವಂಥದ್ದು ಇವತ್ತು ಚಿನ್ನಯ್ಯನ ಹೇಳಿಕೆಗಳನ್ನು ಕಂಡಾಗ ದಿನಕ್ಕೊಂದು ಹೇಳಿಕೆಗಳು, ಅದರ ಹಿಂದೆ ಇರತಕ್ಕಂಥ ಬೇರೆ ಬೇರೆ ಜನ ಎಲ್ಲವನ್ನು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ತನಿಖೆ ನಡೀತಾ ಇದೆ. ಹಾಗಾಗಿ ನಮ್ಮ ಒತ್ತಾಯ ಏನು ಹೇಳಿದ್ರೆ ಇದಕ್ಕೆ ಬರ್ತಕ್ಕಂಥ ಮೂಲ ಬಂಡವಾಳಗಳಲ್ಲಿ ಇದರ ಯಾವ ಶಕ್ತಿಗಳಿದ್ದಾವೆ ಅನ್ನುವಂಥದ್ದು ಪೂರ್ತಿ ಬಯಲಾಗಬೇಕು. ಅದಕ್ಕೆ NIA ತನಿಖೆ ಮಾಡಬೇಕು ಅಂತ ಒಂದು ಆಗ್ರಹವನ್ನು ನಾನು ಮಾಡ್ತೇನೆ. ED ತನಿಖೆ ಆಗ್ಬೋದು. ಹಾಗಾಗಿ ಇದಕ್ಕೆ ಏನು ಮಾಡಬೇಕು ಅಂತ ಹೇಳುವಂಥ ಯೋಚನೆ ಮಾಡಬೇಕು. ಅಂದರೆ ಆ ಕಾರಣಕ್ಕೋಸ್ಕರ ನಾವೆಲ್ಲ ಇವತ್ತು ಒಟ್ಟಾಗಿ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಇದೆಲ್ಲ ಯಾರೆಲ್ಲ ಇದರಲ್ಲಿದ್ದಾರೆ ಅವರೆಲ್ಲರೂ ಬಂಧನ ಆಗಬೇಕು, ಅವರೆಲ್ಲರಿಗೂ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಇದೊಂದು ಮುಕ್ತವಾಗಿರ್ತಕ್ಕಂಥ ಕ್ಷೇತ್ರ, ಹಿಂದೆ ಕ್ಷೇತ್ರ ಭಾಳ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ. ಇದರಿಂದ ಸಹಸ್ರಾರು ಜನರ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ. ಕಳಂಕ ಮುಕ್ತ ಆಗಬೇಕು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿದೆ. ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರದ್ದು ವೈಯಕ್ತಿಕವಾಗಿ ಮಾತುಕತೆಗಳನ್ನು ಮಾಡಿದೆ. ನಿಮ್ಮ ಜೊತೆ ನಾವಿದ್ದೆ, ಇಡೀ ಸಮಾಜ ಇದೆ, ಹಿಂದೂ ಸಮಾಜ ಇದೆ ಅನ್ನುವಂಥ ವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ನಾವು ಮಾಡಿದ್ವಿ. ನಾವು ತರ್ತೀವಿ. ಈಗಾಗಲೇ MP ಅವರು, ಇಂಡಿಯಾ MP ಅವರು, ಉಡುಪಿ MP ಅವರು, ಮಂಗಳೂರಿನ ಬ್ರಿಜೇಶ್ ಅವರು ಮತ್ತು ಕೋಟ ಶ್ರೀನಿವಾಸ ಪೂಜಾರಿ ನಮ್ಮೆಲ್ಲ ಶಾಸಕರು ತರುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಜೊತೆಯಲ್ಲಿ ವಿಧಾನಸೌಧದಲ್ಲಿ ಭಾಳ ಚೆನ್ನಾಗಿ ಮಾತನ್ನು ಆಡಿದ್ದಾರೆ. ಇಲ್ಲಿ ಎಲ್ಲ ಸಮಸ್ಯೆಗಳಿಗೆ ಅಲ್ಲಿ ಚರ್ಚೆಗಳಾಗಿದ್ದಾವೆ. ಹಾಗಾಗಿ ಮೇಲೆ ಇನ್ನೂ ನಾವು ಸಹ ಎಲ್ಲರೂ ಸೇರಿ ಗಮನ ತರತಕ್ಕಂಥ ಪ್ರಯತ್ನಗಳನ್ನು ಮಾಡ್ತೀವಿ. ನೋಡಿ, ಒಬ್ಬ ನನಗೆ ಅನಿಸ್ತ ಮತಾಂಧ. ಇವತ್ತು ಒಬ್ಬ ಬಂದು ನಮ್ಮ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ AI ಮುಖಾಂತರ ಇಂಥ ಒಂದು ವಿಡಿಯೋ ಮಾಡ್ತಾನೆ ಅಂತ ಹೇಳಿದರೆ, ಜನ ನಂಬೋ ರೀತಿಯಲ್ಲಿ ಮಾಡ್ತಾನೆ ಅಂತ ಹೇಳಿದರೆ
ಅವನ ಏನು ಬುದ್ಧಿವಂತಿಕೆಗೆ ಯಾರ ಶಕ್ತಿ ಇದೆ ಹಿಂದಿನಿಂದ, ಮತ್ತು ಇದನ್ನು ಜನ ನಂಬುವ ಹಾಗೆ ಮಾಡೋದಕ್ಕೆ ಕಾರಣಗಳೇನು ಅನ್ನುವಂಥದ್ದು ಪೂರ್ಣ ತನಿಖೆ ಆಗಬೇಕು. ಮತ್ತು ಇದನ್ನು ಜನ ಇವತ್ತು ಅಂತಹ ಮತಾಂಧರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ಆಗಬೇಕು, ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು. ಯಾಕಂದರೆ ಇದು ಎರಡು, ಒಂದು ಅವ ಕೇವಲ ವಿಡಿಯೋ ಮಾಡಿ ಜನರನ್ನು ಪ್ರಚೋದನೆ ಕೊಟ್ಟಿದ್ದಾನೆ, ಬನ್ನಿ ದಾಳಿ ಮಾಡಿ ಅಂತ ಹೇಳುವಂಥ ಪ್ರಚೋದನೆಗಳನ್ನು ಕೊಟ್ಟಿದ್ದಾನೆ. ಎರಡನೇದವ ಅವನ ಮತದ ಬಗ್ಗೆ ಹೇಳಿ ಅಲ್ಲವ ಬಿಟ್ಟು ಒಂದು ಹಿಂದೂ ಸಮಾಜದ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಇದು ಕೋಮು ಭಾವನೆಗಳನ್ನು ಪ್ರಚೋದನೆ ಮಾಡ್ತಕ್ಕಂಥ ಕಾರ್ಯಗಳು. ವೀರೇಂದ್ರ ಪೂಜ್ಯ ಕಾವಂದರು ಭಾಳ ಶಾಂತ ಸ್ವರೂಪ, ಇಲ್ಲಿಯ ಕ್ಷೇತ್ರ ಭಾಳ ಇದಾಗಿರೋದ್ರಿಂದ ಹಿಂದೂ ಸಮಾಜ ಮೌನವಾಗಿ ಕೂತಿದೆ ಕ್ಷೇತ್ರ ಅದ. ಇಲ್ಲಾಂತಾದರೆ ಇದು ಎಲ್ಲಿಗೆ ಹೋಗ್ತಿತ್ತು. ಹಾಗಾಗಿ ನನಗೆ ಅನಿಸಿದೆ ಅವನ ಪೂರ್ಣ ತನಿಖೆಗಳಾಗಬೇಕು. ಅವು ಎಲ್ಲಿಂದ ಬಂದ, ಅವನಿಗೆ ಯಾರು ಪ್ರೇರಣೆ, ಅವನಿಗೆ ವಿಷಯಗಳು ಎಲ್ಲಿಂದ ಸಿಕ್ಕಿತು, ಆಧಾರ ಯಾವುದವ ಅನ್ನುವಂಥದ್ದು ಪೂರ್ಣ ತನಿಖೆ ಆಗಬೇಕು ಅಂತ ಹೇಳುವಂಥ ಆಗ್ರಹ. ಈಗಾಗಲೇ ಇದರಲ್ಲಿ ಬೇರೆ ಬೇರೆ ಹೆಸರುಗಳು ಬರ್ತದೆ. ಒಬ್ಬರು ಸಂಸದರ ಹೆಸರು ಬರ್ತದೆ, ತಮಿಳುನಾಡಿನ ಸಂಸದರ ಬಗ್ಗೆ, ಬಾಕಿ ಎಲ್ಲ IAS ಅಧಿಕಾರಿಗಳ ಬಗ್ಗೆ ಬರ್ತದೆ, ಬೇರೆ ಬೇರೆ ಅಧಿಕಾರಿ ಇದ್ದಾರೆ ಅನ್ನುವಂಥದ್ದು ಬರ್ತದೆ. ತನಿಖೆಯಿಂದ ಹೊರ ಬರ್ತದೆ. ಈಗ SIT ತನಿಖೆ ಆಗ್ತಾ ಇದೆ, ಸರಿ ದಾರಿಯಲ್ಲಿದೆ ಅಂತ ನನಗೆ ಅನಿಸಿದೆ. ಇದೇ ರೀತಿಯಲ್ಲಿ ಇದಕ್ಕೆ ವಿದೇಶಿ ಫಂಡ್ ಬರ್ತದ, ಇದರ ಹಿಂದೆ ಯಾರಿದ್ದಾರೆ, ವಿದೇಶಿ ಶಕ್ತಿಗಳಿದ್ದಾವೋ ಅಥವಾ ಬೇರೆ ರಾಜ್ಯದ ಜನ ಇದ್ದಾರಾ, ಇದರ ತಲೆಯಲ್ಲಿ, ಇದೆಲ್ಲವೂ ತನಿಖೆ ಆಗಬೇಕು. ಅದಕ್ಕೆ NIA ಕೊಡಬೇಕು ಅಂತ ಹೇಳುವಂಥ ಆಗ್ರಹವನ್ನು